वैदेही सहितं सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचयति प्रभञ्जनसुते तत्त्वं मुनिभ्यः परं व्याख्यान्तं वरदादिवित्परिवृतं रामं भजे श्यामलम् रामाय रामभद्राय रामचन्द्राय वेधसे रघुनाथाय नाथाय सीताय पतये नमः मनोजवं मारुततुल्यवेगं जितेन्द्रियं वरिष्ठं वातात्मजं वानरयूथमुख्यं श्रीरामदूतं शिरसा नमामि गच्छन् सौगन्धिकार्तं वदिस हनुमतः पुच्छमच्छस्य भीमः प्रोद्धर्तुं नाशगत्सत्त्वं पूर्वविषामात्रं तदेतते प्रमदद सुधियां मोहकद्वेषभाजाम् नमः शिवाभ्यां नवयौवनाभ्यां परस्पराश्लिष्टवपुर्धराभ्यां नागेन्द्रकन्या शशिशेखराभ्यां नमो नमो पार्वती ಶಂಕರಾಭ್ಯಾಂ ಜ್ಯೋತಿಯನ್ನು ತರಲಿಕ್ಕೆ ಹೊರಟಿದ್ದೀನಿ ಅಲ್ವಾ? ಸೊ ಏನು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಜ್ಯೋತಿಯನ್ನು ತರಲಿಕ್ಕೆ ಅಲ್ಲಿಂದ ಶ್ರೀರಾಮನ ಜ್ಯೋತಿಯನ್ನು ತಂದು ರಾಮನ ಜ್ಯೋತಿಗೆ ಸೇರಿಸಿ ಮನೆ ಮನೆಗೆ ಜ್ಯೋತಿಯನ್ನು ಹಂಚಬೇಕು ಅನ್ನಕ್ಕಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಇಲ್ಲಿಂದ ಹೊರಟು ನೀವು ಅಲ್ಲಿಂದ ಆ ಜ್ಯೋತಿಯನ್ನು ತಂದು ಆಂಜನೇಯನ ಎಲ್ಲಿ ಅಂಜನಾದ್ರಿಯಲ್ಲಿ ಕಿಷ್ಕಿಂಧೆ ಅವರ ಜನ್ಮಸ್ಥಾನ ಅಲ್ಲಿ ಕುಂಭಾಭಿಷೇಕ ನಡೀತಾ ಇದೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ಕುಂಭಾಭಿಷೇಕಕ್ಕೆ ಬಂದು ಇಲ್ಲಿಂದ ಮನೆ ಮನೆಗೆ ಹಂಚುವ ಕಾರ್ಯಕ್ರಮ. ಜ್ಯೋತಿ ತರುವುದು ಅಂತ ಹೇಳಿದ್ರೆ ಅದನ್ನು ನಾವು ಸುಮ್ಮನೆ ಒಂದು ಬೆಳಕು ಮಾತ್ರ ಅಂತ ಅಷ್ಟೇ ಅರ್ಥ ಮಾಡಬಾರ್ದು. ಜ್ಯೋತಿ ಅಥವಾ ಬೆಳಕಿಗೆ ಒಂದು ದೀಪಕ್ಕೆ ಬಹಳ ಅರ್ಥ ಇದೆ. ಯಾಕೆ ಜ್ಯೋತಿ ಯಾಕೆ ಬೇಕು, ಯಾಕೆ ತರಬೇಕು ಇದನ್ನು ಅಂತ ನಾವು ವಿಚಾರ ಮಾಡಿದರೆ, ಇವಾಗ ರಾಮಚಂದ್ರನ ಬೆಳಕನ್ನು ನಾವು ಆಂಜನೇಯನ ಮೂಲಕ ಮನೆ ಮನೆಗೆ ಹಂಚೋದು. ರಾಮಚಂದ್ರನ ಬೆಳಕು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಅಂತ ಹೇಳ್ಬೋದು. ಜ್ಯೋತಿ ಅಂತ ಹೇಳಿದ್ರೆ ನಮ್ಮನ್ನು ತಮಸೋಮ ಜ್ಯೋತಿರ್ಗಮಯ, ನಮ್ಮನ್ನು ಕತ್ತಲಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತದೆ. ತಮಸೋಮ ಜ್ಯೋತಿರ್ ಮೃತ್ಯೋರ್ಮ ಅಮೃತಂ ಗಮಯ. ಮೃತ್ಯು ಅಂತ ಹೇಳಿದ್ರೆ ಕಷ್ಟ ಕಂಟಕ, ಇದರಿಂದ ಅಮೃತ ಅಂದರೆ ಸುಖದ ಕಡೆಗೆ ತಗೊಂಡು ಹೋಗುತ್ತಂಥದ್ದು ಅಂತ ಅರ್ಥ. ಆದ್ದರಿಂದ ಅದು ಹೇಗೆ ಅಂತ ಹೇಳಿದ್ರೆ, ಇವಾಗ ಜ್ಯೋತಿ ಬೆಳಕು ಅನ್ನಕ್ಕಂಥದ್ದನ್ನು ನಾವು ತಂದು ಆ ರಾಮಚಂದ್ರನ ಬೆಳಕನ್ನು ಆಂಜನೇಯನ ಮೂಲಕ ಮನೆಯಲ್ಲಿ ಹಚ್ಚಿದರೆ ನಮಗೆ ಏನು ಕೊಡ್ತದೆ ಅಂತ ಹೇಳಿದ್ರೆ, ಅದು ದೇವರ ಕೋಣೆಯಲ್ಲಿ ಹಚ್ಚಿದರೆ ನಮಗೆ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ದೇವರ ದರ್ಶನ ಮಾಡಿಸ್ತದೆ. ದೇವರ ದರ್ಶನ. ಆದ್ದರಿಂದ ಬೆಳಕು ಏನು ಮಾಡ್ತದೆ ಅಂತ ಹೇಳಿದ್ರೆ ನಮಗೆ ದೇವರ ದರ್ಶನವನ್ನು ಕೊಡ್ತದೆ. ದೇವರ ದರ್ಶನ ಅಂತ ಹೇಳಿದ್ರೆ ದೇವರ ಅನುಗ್ರಹ, ದೈವಾನುಗ್ರಹವನ್ನು ತಂದು ಕೊಡ್ತದೆ. ಆ ದೈವಾನುಗ್ರಹ ಇದ್ದರೆ ನಾವಿಗೆ ಆ ಸುಖ, ಸಂತೋಷ, ಆನಂದ, ಶಾಂತಿ, ನೆಮ್ಮದಿ ಇದೆಲ್ಲವನ್ನು ತಂದುಕೊಡುವ ನಿಟ್ಟಿನಲ್ಲಿ ನಿಮ್ಮ ಒಂದು ಈ ಸ್ವಯಂ ಸೇವಕ ಅದು ನೀವು ಎಲ್ಲ ಸಂಘಗಳು ಎಲ್ಲ ಸ್ವಯಂ ಸೇವಕ ಸಂಘಗಳು, ನನಗೆ ಅದರ ಪೂರ್ಣ ಮಾಹಿತಿ ಇಲ್ಲ. ಆದ್ದರಿಂದ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಸಮಾಜ ಸೇವೆಯಲ್ಲಿ ತೊಡಗಿರತಕ್ಕಂತಹ ಅದು ವಿಶ್ವ ಹಿಂದೂ ಪರಿಷತ್ ಆಗ್ಬೋದು, ಬಜರಂಗದಳಾಗಬಹುದು, ಇನ್ಯಾವುದೇ ಒಂದು ಸಂಘ ಪರಿವಾರವೇ ಇರ್ಬೋದು, ನೀವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಲೋಕ ಕಲ್ಯಾಣಕ್ಕೋಸ್ಕರ. ಯಾವ ರೀತಿಯಾಗಿ ಲೋಕ ಕಲ್ಯಾಣ ಅಂತ ಹೇಳಿದ್ರೆ, ಆ ಜ್ಯೋತಿಯನ್ನು ಮನೆ ಮನೆಗೆ ತಂದು ಅವರ ಮನೆಯಲ್ಲಿ ಬೆಳಕು ಹಚ್ಚುವ ಮೂಲಕ ಅವರ ಮನೆಯಲ್ಲಿರತಕ್ಕಂತಹ ಅಜ್ಞಾನ ಮೊದಲು ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಅಜ್ಞಾನವನ್ನು ದೂರ ಮಾಡಬೇಕು. ಅಜ್ಞಾನ ಅನ್ನಕ್ಕಂಥದ್ದು ನಮಗೆಲ್ಲ ದುಃಖಕ್ಕೆ, ಕಷ್ಟಕ್ಕೆ, ನಷ್ಟಕ್ಕೆ ಎಲ್ಲದಕ್ಕೂ ಕಾರಣ ಅಂತ ಹೇಳಿದ್ರೆ ಅಜ್ಞಾನ. ಅಜ್ಞಾನ ಅನ್ನಕ್ಕಂಥದ್ದು ಯಾಕೆ, ಯಾವ ಅಜ್ಞಾನ ಅಂತ ಹೇಳಿದ್ರೆ ನಾನು ಮಾಡ್ತೀನಿ, ನಾನು ಅವನಿಗೆ ಮಾಡಿದೆ, ಹೀಗೆ ಮಾಡಿದೆ ಅನ್ನಕ್ಕಂಥ ನಾನು, ನನ್ನದು, ಅಹಂ, ಈ ಅನ್ನಕ್ಕಂತಹ ಅಜ್ಞಾನ ಅನ್ನಕ್ಕಂಥದ್ದು ದೂರ ಹೋಗಬೇಕು. ಇದಕ್ಕೆ ದೂರ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ. ಕಲಿಯುಗದಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಇದೊಂದು ಅಜ್ಞಾನ ಅನ್ನಕ್ಕಂಥದ್ದು ಕಲಿಯುಗದಲ್ಲಿ ರಾಕ್ಷಸರು ಅಂತ ಕರೀತಾರೆ. ಕಲಿಯುಗದಲ್ಲಿ ರಾಕ್ಷಸರು ಪ್ರತ್ಯೇಕವಾಗಿ ಏನೋ ನಿಮಗೆ ಒಂದು ಅದು ಹಿಂದಿನ ಕಾಲದ ಹಾಗೆ ರಾಕ್ಷಸರು ವೇಷ ಇದು ಏನು ಅವರ ಸ್ವಯಂ ಶರೀರದಿಂದ ಬರೋದಿಲ್ಲ. ರಾಕ್ಷಸರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಒಳಗಡೆ ಬಂದು ಕೂತಿದ್ದಾರೆ, ಹೊರಗಡೆ ಇಲ್ಲ.
ಅವರನ್ನು ನಾವು ನಾಶ ಮಾಡಬೇಕು. ಯಾರು ರಾಕ್ಷಸರು ಅಂತ ಹೇಳಿದ್ರೆ ಅಸುರ ಕಲಿಮಾಸ್ತ್ರಂತೆ ಜಾಯಂತೆ ಬ್ರಹ್ಮಯೋನಿ. ನಮ್ಮ ಮನಸ್ಸಿನ ಒಳಗಡೆ ನಮ್ಮ ಈ ಅಹಂ, ಅಜ್ಞಾನ, ನಾನು, ನನ್ನದು, ಮತ್ತು ಅವನು ದ್ವೇಷ, ಅಸೂಯೆ, ಇದೆಲ್ಲವೂ ಕೂಡ ನಮ್ಮಲ್ಲಿರತಕ್ಕಂತಹ ರಾಕ್ಷಸರು. ಹೃದಯೇಷು ಶತ್ರಾವಹ, ಅವರೇ ನಮ್ಮ ಶತ್ರುಗಳು. ನಮಗೆ ಇವತ್ತು ನಮಗೆ ಹೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ಆ ಹೆದರಿಕೆಗೆ ಕಾರಣ ಯಾವುದು ಅಂತ ಹೇಳಿದ್ರೆ ನಮ್ಮ ಈ ಅಜ್ಞಾನ, ನಾನು, ನನ್ನದು ಅನ್ನತಕ್ಕಂತಹ ಅಜ್ಞಾನ ಆಗಲಿ ಅಥವಾ ನಮ್ಮ ಬೇರೆ ಯಾವುದೇ ರೀತಿಯಾಗಿರತಕ್ಕಂತಹ ಅಹಂ ಅಥವಾ ಈ ದುಷ್ಟ ಯೋಚನೆಗಳಾಗಲಿ, ಇದೆಲ್ಲವೂ ಕೂಡ ನಮ್ಮ ಶತ್ರುಗಳು. ಇದನ್ನೆಲ್ಲವನ್ನು ದೂರ ಮಾಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿದ್ದಂತಹ ಶಕ್ತಿ ಸಾಕಾಗೋದಿಲ್ಲ. ಅದಕ್ಕೆ ಮುಖ್ಯ ಪ್ರಾಣ ಅಥವಾ ವಾಯುದೇವರದಿಂದ ಆಂಜನೇಯನಂತಹ ಶಕ್ತಿಯೇ ಬೇಕು. ಅವರ ವಜ್ರದ ಕಾಯದಂತಹ ಹನುಮಂತನ ಇದು ಗದೆ, ಆ ಗದೆಯ ಪೆಟ್ಟು ಅನ್ನಕ್ಕಂಥದ್ದು ಬಿದ್ದಾಗ ಮಾತ್ರ ಈ ದುಷ್ಟ ಶಕ್ತಿಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯ. ಆ ದೂರ ಮಾಡಿ ಆಂಜನೇಯ ನಮಗೇನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ವಾಯುದೇವರು ಅವರ ಅನುಗ್ರಹದಿಂದ ನಮಗೆ ಮುಖ್ಯ ಪ್ರಾಣ ಅಥವಾ ಆಂಜನೇಯ ಸ್ವಾಮಿ ಅನುಗ್ರಹದಿಂದ ನಮಗೆ ಒಳ್ಳೆ ರೀತಿಯಾದಂಥ ಜ್ಞಾನವನ್ನು ತಂದು ಕೊಡ್ತಾರೆ. ಜ್ಞಾನ, ಈ ಜ್ಞಾನ ಬಂತು ಅಂತ ಹೇಳಿದರೆ ಸಾಕು, ಮನುಷ್ಯನಿಗೆ ಅಲ್ಲಿಯೇ ಸುಖ, ಆನಂದ, ಶಾಂತಿ, ನೆಮ್ಮದಿ. ಇದು ಎಲ್ಲಿ ಕೂಡ ಹೊರಗಡೆ ಎಲ್ಲೂ ನೀವು ಹುಡುಕಬೇಕಾಗಿಲ್ಲ. ನಾನು ಒಳಗಡೆ ಇರತಕ್ಕಂತಹ ಆ ಶತ್ರುಗಳನ್ನು ನಾವು ಸಂಹಾರ ಮಾಡಿದಾಗ ನಮಗೆ ಒಳಗಡೆಯಿಂದಲೇ ಹೇಗೆ ಒಂದು ದೊಡ್ಡ ಇದಿರ್ತದೆ, ನೀರಿನ ಹೊಸರು, ಸ್ಪ್ರಿಂಗ್ ಅಂತ ಹೇಳ್ತಾರೆ. ಅದಕ್ಕೇನು ಆಗ್ತದೆ, ದೊಡ್ಡ ಕಲ್ಲು ಮೇಲ್ಗಡೆ ಇಟ್ಟಿರ್ತಾರೆ, ಬಿದ್ದಿರ್ತದೆ. ಆ ಕಲ್ಲು ಮೇಲೆ ಬಿದ್ದಿರ್ತದೆ ಯಾವುದೋ ಒಂದು ಇದರಿಂದಾಗಿ ಅದರ ಸುತ್ತ ಒಂದಷ್ಟು ಮಣ್ಣು ಕೆಸರೆಲ್ಲ ಸೇರಿ ಇದು ಹೊಸರು ಏನಾಗಿದೆ ಅಂತ ಹೇಳಿದ್ರೆ ಆ ಕೆಸರಿಂದ ಮುಚ್ಚಿಬಿಟ್ಟಿದೆ. ನಾವು ಹೊಸದು ನೀರು ತರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಾಗಿದೆ, ಪುನಃ ನೀರನ್ನು ಅಗಿಬೇಕಾಗಿಲ್ಲ. ಅದರ ಮೇಲೆ ನಿಂತಿರತಕ್ಕಂತಹ ಒಂದು ದೊಡ್ಡ ಕಲ್ಲು, ಅಹಂ ಅನ್ನಕ್ಕಂತಹ ಕಲ್ಲು, ಅದರ ಸುತ್ತ ಕೆಸರು, ಯಾವುದು ಏನು ನಮ್ಮ ದ್ವೇಷ, ಅಸೂಯೆ, ಇದೆಲ್ಲ ಇರತಕ್ಕಂಥ ಕೆಸರು. ಇದನ್ನೆಷ್ಟು ತೆಗೆದು ಬಿಡಿ, ಆ ಹೊಸರು ತನ್ನಿಂತಾನೆ ಹೊರಗಡೆ ಚಿಮ್ತದೆ. ಅದೇ ಆನಂದ ಅಥವಾ ಸುಖ ಅನ್ನಕ್ಕಂಥ ಹೊಸರು. ಆದ್ದರಿಂದ ಅದನ್ನು ತರಲಿಕ್ಕೋಸ್ಕರ ಎಲ್ಲರಿಗೂ ನಿಮ್ಮ ಉದ್ದೇಶ ಅದನ್ನೇ ಲೋಕ ಕಲ್ಯಾಣ. ನಿಮಗೆ ಮಾತ್ರ ಅಲ್ಲ, ನಾನು ಚೆನ್ನಾಗಿರಬೇಕು ಅನ್ನಕ್ಕಂಥದ್ದಲ್ಲ, ಎಲ್ಲರೂ ಚೆನ್ನಾಗಿರಬೇಕು ಅನ್ನಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಒಂದು ದೊಡ್ಡ ಕೊಡುಗೆ. ಇದು ಇದ್ದರೆ ಬೇರೆ ಯಾವ ಧರ್ಮದಲ್ಲೂ ಇಲ್ಲ. ಎಲ್ಲರೂ ಲೋಕಾ ಸಮಸ್ತಾಃ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಬೇಕು ಅನ್ನಕ್ಕಂತಹ ಯೋಚನೆ ಮಾಡತಕ್ಕಂತಹ ಒಂದು ಧರ್ಮ ಇದ್ದರೆ ಅದು ಹಿಂದೂ ಧರ್ಮ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಅಲ್ಲಿ ತನಕ ಎಲ್ಲರಿಗೂ, ಮನುಷ್ಯರಿಗೆ ಮಾತ್ರ ಅಲ್ಲ ನಾವು ಒಳ್ಳೆಯದಾಗಲಿ ಅಂತ ಬಯಸುವುದು, ಬೇರೆ ಮನುಷ್ಯರಿಗಲ್ಲ, 2 ಕಾಲಿನ ಪ್ರಾಣಿಗಳಿಗೆ, 4 ಕಾಲಿನ ಪ್ರಾಣಿಗೆ, ಅದಕ್ಕೆ ಹಾರುವ ಹಕ್ಕಿಗಳಿಗೆ, ಎಲ್ಲರಿಗೂ ಕೂಡ ಲೋಕಾ ಸಮಸ್ತಾಃ ಸುಖಿನೋ ಭವಂತು ಅಂತ ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡ್ತಾ ಇದ್ದೀವಿ ನಾವು. ದೇವರ ಹತ್ರ ಏನು ಪ್ರಾರ್ಥನೆ, ನನಗೂ ಕೂಡ ಇದೊಂದು ಭಾಗ್ಯ ಇಲ್ಲಿ ಇದರಲ್ಲಿ ಭಾಗವಹಿಸಲಿಕ್ಕೆ. ನಾನು ದೇವರ ಹತ್ರ ಏನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರೆ, ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮ ಕೆಲಸ ಬಿಟ್ಟು ಇವತ್ತು ಎಲ್ಲ ಇದರಲ್ಲಿ ಎಷ್ಟು ಜನ ಇದು ಈ ಕೆಲಸ ನಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಇದ್ದವರು ಮಾತ್ರ ಅಲ್ಲ, ಇವತ್ತು ಏನು ಬರಲಿಕ್ಕೆ ಆಗದಕ್ಕಂಥ ಬೇಕಾದಷ್ಟು ಜನಗಳ ಸಹಕಾರ ಅದು ಇದೆಲ್ಲ ಬೇಕಾಗಿದೆ ನಮಗೆ. ನಾವು ದೇವರ ಹತ್ರ ಏನು ಪ್ರಾರ್ಥನೆ ಮಾಡಿದೆ ಅಂತ ಇವತ್ತು ಸಂಕಲ್ಪ ಮಾಡಿ ಹೊರಟಿದ್ದೀವಿ. ನಿಮ್ಮ ಇದು ಪ್ರಯಾಣ ಅನುಗಂಧದ್ದು ಮುಖ್ಯ. ವಾಯುದೇವರ ಅನುಗ್ರಹ ಇದ್ದರೆ ಪ್ರಯಾಣಕ್ಕೆ ಯಾವುದೇ ಅಡೆತಡೆಯೂ ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಎಲ್ಲರಿಗೂ ವಾಯುದೇವರಿಗೆ ಯಾವುದೇ ಒಂದು ಎದುರಿಗೆ ಒಂದು ಗಾಳಿಯನ್ನು ತಡೆಯುವವರು ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಗಾಳಿಯನ್ನು ತಡೆಯುವವರು ಯಾರೂ ಇಲ್ಲ. ಹಾಗೆ ಆ ಗಾಳಿ ರೂಪವಾಗಿರತಕ್ಕಂತಹ ಹನುಮಂತ ದೇವರನ್ನು, ಆಂಜನೇಯನನ್ನು ತಡೆಯುವವರು ಯಾರೂ ಇಲ್ಲ. ಆದ್ದರಿಂದ ನಿರ್ವಿಘ್ನವಾಗಿ ನೀವು ಅದನ್ನು ಹೋಗಿ ಅದರ ಆ ಜ್ಯೋತಿಯನ್ನು ತಂದು ಮನೆಗೆ ಹಚ್ಚಿ ಎಲ್ಲರಿಗೂ ಕೂಡ ಲೋಕದಲ್ಲಿ ಎಲ್ಲರಿಗೂ ಕೂಡ ಅವರವರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂತೋಷವಾಗಿಯೂ ಹನುಮಗಿರಿ ದೇವಸ್ಥಾನದ ಬ್ರಹ್ಮೋ ಕಲಶೋತ್ಸವ ಸಮಿತಿಯವರು ಕೂಡ ಇದನ್ನೆಲ್ಲ ಇದರ ಹಿಂದೆ ನಿಮಗೆಲ್ಲರಿಗೂ ಕೂಡ ಪ್ರೇರಕರಾಗಿದ್ದಾರೆ. ಅವರು ಕೂಡ ಇದನ್ನು ನಡೆಸ್ತಾ ಇದ್ದಾರೆ, ನಿಮ್ಮ ಮೂಲಕ ಅವರು ನಡೆಸ್ತಾ ಇದ್ದಾರೆ. ಅಲ್ಲಿ ನಡೆಯತಕ್ಕಂತಹ ಆ ಒಂದು ಬ್ರಹ್ಮಕಲಶವು ಕೂಡ ಇದೆಲ್ಲ ಹೋಗಿ ಸಮುದ್ರದಲ್ಲಿ ಹೋಗಿ ಸೇರುವ ಹಾಗೆ ಹನುಮಗಿರಿಯಲ್ಲಿ ಹೋಗಿ ನಾವೆಲ್ಲ ಸೇರಿ ಅಲ್ಲಿಂದ ಸಮುದ್ರದಿಂದ ಎಲ್ಲರೂ ಕೂಡ ಒಂದೊಂದು ಜ್ಯೋತಿಯನ್ನು ಅಂದರೆ ಒಂದೊಂದು ಚೊಂಬು ನೀರನ್ನು ಅಲ್ಲಿಂದ ತೀರ್ಥ ಥರ ತಗೊಂಡೋಗಿ ಮನೆಗೆ ಹಂಚುವ ಹಾಗೆ ಆ ಬ್ರಹ್ಮಕಲಶ ಸಂದರ್ಭದಲ್ಲಿ ನೀವು ಮಾಡಬೇಕಂತಹ ಅಭಿಷೇಕ ಅಂತ ಹೇಳಿದ್ರೆ ಬರೀ ಚೊಂಬಿನಿಂದ ನೀರಿನಿಂದ ಅಭಿಷೇಕ ಮಾಡಿದರೆ ಸೇವೆ. ನಿಮ್ಮ ಹೃದಯದಲ್ಲಿರತಕ್ಕಂತಹ ಕಲಶ, ಭಕ್ತಿ ಅನ್ನಕ್ಕಂತಹ ಕಲಶ, ಹೃದಯ ಅನ್ನಕ್ಕಂಥದ್ದು ಒಂದು ಕಲಶ ಆದರೆ ಅದರಲ್ಲಿ ಭಕ್ತಿ ಅನ್ನಕ್ಕಂತಹ ರಸ ಅಥವಾ ಒಂದು ತೀರ್ಥವನ್ನು ಹಾಕಿ ಅದನ್ನು ಅಲ್ಲಿ ದೇವರಿಗೆ ಅಭಿಷೇಕ ಮಾಡಿ ಅಲ್ಲಿಂದ ಮತ್ತೆ ನಾವು ಅದನ್ನು ಅದೇ ಬ್ರಹ್ಮಕಲಶ ಅಂತ.
ಆದ್ದರಿಂದ ಅದನ್ನು ನಾವು ಮತ್ತೆಲ್ಲ ತಂದು ಎಲ್ಲ ಒಂದು ಲೋಕಕ್ಕೆ ಇಡೀ ನಮ್ಮ ಒಂದು ದೇಶಕ್ಕೆ ನಾವು ಬರೀ ಒಂದು ನಮ್ಮ ತಾಲೂಕು ಅಥವಾ ಇದನ್ನು ಮಾತ್ರ ಇಟ್ಕೊಳ್ಬಾರ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾವು ದೇವರ ಹತ್ರ ನಮ್ಮ ಆರಾಧ್ಯ ದೇವಿದಾಗಿದ್ದಂತಹ ಈ ಆಂಜನೇಯನ ಹತ್ರ ಪ್ರಾರ್ಥನೆ ಮಾಡಿ ಈ ಫಲವನ್ನು ಇಲ್ಲಿಟ್ಟು ಪ್ರಾರ್ಥನೆ ಮಾಡೋಣ. ಓಂ ಯಾ ಫಲಿನೀರ್ಯಾ ಫಲ ಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋ ಜಂತಂ ಹಾಸಾಂ ಇದಂ ಫಲಂ ಮಯಾ ದೇವಾಸ್ತಾಪಿತಂ ಬುರದಸ್ತವಾಂ ತೇನ ಮೇ ಸುಫಲಾಪ್ತಿ ಭವೇತ್ ಜನ್ಮನಿ ಜನ್ಮನಿ. ಸೀತಾಪತಿ ರಾಮಚಂದ್ರ ಕಿ ಜೈ, ಪವನ ಸುತ ಹನುಮಾನ್ ಕಿ ಜೈ. ಈ ಕ್ಷೇತ್ರದ ಎಲ್ಲ ಅಭಿವೃದ್ಧಿಯ ಕೆಲಸಗಳಿಗೆ ಸಾಥುಗಳನ್ನು ಕೊಡ್ತಾ ಇರತಕ್ಕಂಥ, ಈ ಕ್ಷೇತ್ರದ ನಿರ್ವಹಣೆಯನ್ನು ಮಾಡ್ತಾ ಇರತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಸಂಕಪ್ಪಗೌಡ ಪಾಶ್ಚಿಮಾತ್ಯ ಅಂದರೆ ಅಮೆರಿಕದಲ್ಲಿ ನಮ್ಮ ಧಾರ್ಮಿಕತೆಯನ್ನು ಜಾಗೃತಿಯನ್ನು ಮೂಡಿಸ್ತಾ ಇರತಕ್ಕಂಥ ಬೈಪಡಿತಾಯರು ಅವರು ನಮ್ಮ ಜೊತೆ ಸೇರಿಕೊಂಡು ಇವತ್ತು ಈ ವಿಶೇಷ ಪೂಜೆ ಆಗಿರ್ತ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿರ್ತಕ್ಕಂಥ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ವಿಶ್ವ ಹಿಂದೂ ಪರಿಷತ್ನ ಜನಾರ್ದನ ಬೆಟ್ಟ, ಹಾಗೆ ಸೇಸಪ್ಪಗೌಡ ಬೆಳ್ಳಿಪಾಡಿ, ಶ್ರೀಧರ ತೆಂಕಿಲ, ಜಯಂತ್ ಕುಂಜೂರು ಪಂಜ, ಅನೇಕ ಕಾರ್ಯಕರ್ತ ಬಂಧುಗಳು, ಜಗದೀಶ್ ನಾಯಕ್ ಬನ್ನೂರು, ಕೇಶವ ಪ್ರಸಾದ್, ಹಾಗೆ ಅನೇಕ ಸಂಘಟನೆಯ ಬ್ರಹ್ಮಕಲಶೋತ್ಸವ ಸಮಿತಿಯ ಪದಾಧಿಕಾರಿ ಬಂಧುಗಳು, ಸಾಜಾ ರಾಧಾಕೃಷ್ಣ ಆಳ್ವ, ಹರಿಪ್ರಸಾದ್, ಅನೇಕ ಪದಾಧಿಕಾರಿಗಳು ಹಾಗೂ ವಿಶೇಷವಾಗಿ ಈ ರಥಯಾತ್ರೆ ಸಮಿತಿಯ ಸಂಚಾಲಕರಲ್ಲಿ ಹೊರಗಿರ್ತಕ್ಕಂಥ ಸಹಜರೈ, ಎಲ್ಲ ಅನೇಕ ಕಾರ್ಯಕರ್ತರು, ಭಗವದ್ಭಕ್ತರು ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ನಮ್ಮ ಎಲ್ಲರನ್ನ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕ ವಿಶ್ವಾಸಪೂರ್ವಕವಾಗಿ ತಾಯಂದಿರನ್ನು ಸಮೇತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಇವತ್ತು ಈ ಕಾರ್ಯ ಇಲ್ಲಿಂದ ನಮ್ಮ ಕಾರ್ಯಕರ್ತರು, ರಥ ಸೇವಕರು ಇಲ್ಲಿಂದ ಹೊರಟು 26ನೇ ತಾರೀಕು ಅಯೋಧ್ಯೆಗೆ ಮುಟ್ಟಿ 27ನೇ ತಾರೀಕಿಗೆ ಅಯೋಧ್ಯೆಯಿಂದ ಹೊರಡುವಂಥ ಅದು ವಿಶೇಷವಾಗಿ ರಾಮನವಮಿ ದಿವಸವೇ ಅಲ್ಲಿಂದ ಹೊರಡುವಂಥ ನಾವೇನು ನಿಶ್ಚಯ ಮಾಡಿದ್ದಲ್ಲ, ರಾಮನವಮಿ ದಿವಸ ಹೊರಡಬೇಕು ನಿಶ್ಚಯ ಮಾಡಿದ್ದಲ್ಲ. ಆದರೆ ದೈವ ನಿರ್ಣಯ ಏನಾಗಿತ್ತು ಅಂತ ಕೇಳಿದ್ರೆ ರಾಮನವಮಿ ದಿವಸವೇ ಅಲ್ಲಿ ಹೊರಡಬೇಕು ಅಂತ ದೈವ ನಿರ್ಣಯ ಆಗಿತ್ತು. ಅದಕ್ಕೋಸ್ಕರ ರಾಮನವಮಿ ದಿವಸವೇ ಅಲ್ಲಿಂದ ಹೊರಡುವಂಥ ಈ ವಿಶೇಷವಾಗಿರ್ತಕ್ಕಂಥ ಜ್ಯೋತಿ ಆಂಜನೇಯನ ಹುಟ್ಟೂರಾಗಿರ್ತಕ್ಕಂಥ ಕಿಷ್ಕಿಂದೆ ಅಂದರೆ ಅಂಜನಾದ್ರಿಯಿಂದ ಸಮೇತ ಹನುಮ ಜ್ಯೋತಿಯನ್ನು ತಗೊಂಡು ಈ ಊರಿಗೆ ಬರುವವರಿದ್ದಾರೆ. ಮುಂದೆ ಪ್ರತಿ ಮನೆಗೆ ಈಗಾಗಲೇ ಅರ್ಚಕರು ನಮ್ಮ ಬಹಳ ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಆ ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗುವಂಥ ಜ್ಯೋತಿಯನ್ನು ಪ್ರತಿ ಮನೆಗೆ ತಲುಪಿಸುವಂಥ ಕಾರ್ಯದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ಬ್ರಹ್ಮಕಲಶೋತ್ಸವ ಸಮಿತಿ ಪರಿಪೂರ್ಣವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭ, ಯಾವುದೇ ವಿಘ್ನಗಳಿಲ್ಲದೆ ಆ ಕಾರ್ಯ ಆಂಜನೇಯನ ವಾಯುವೇಗದಲ್ಲೇ ಮತ್ತು ಅತ್ಯಂತ ಸುಲಲಿತವಾಗಿ ನಡಿಬೇಕು ಅಂತ ಹೇಳುವಂಥ ಸಂಕಲ್ಪದೊಂದಿಗೆ ಆಂಜನೇಯನಿಗೆ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಮಾಡಿ ಈ ಕಾರ್ಯಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಂಗಳೂರಿನ ಇಲ್ಲಿಗೆ ಬಂದು ನಮ್ಮ ಜೊತೆ ಇಷ್ಟು ಸಮಯವನ್ನು ಕೊಟ್ಟಿರ್ತಕ್ಕಂಥ ನಮಗೆ ನಾನು ಹೇಳಿದೆ ಕೇವಲ ಒಂದು ಫೋನಿಗೆ ನಾನು ಖಂಡಿತ ಬರ್ತೇನೆ ಅಂತ ಹೇಳಿ ನಮ್ಮ ಜೊತೆ ಸಮಯವನ್ನು ಕೊಟ್ಟಿರ್ತಕ್ಕಂಥ ಪುಷ್ಪರಾಜ್ ಜೈನ್ ಇವರು ಈ ಕಾರ್ಯಕ್ಕೆ ಶುಭವನ್ನು ಹಾರೈಸಿ ನಮಗೆ
ನಮಗೆ ಮಾರ್ಗದರ್ಶನ ಮತ್ತು ಪ್ರೇರಣೆಯನ್ನು ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಕ್ಷೇತ್ರದಲ್ಲಿ ವಿರಾಜಮಾನವಿರುವಂಥ ಆಂಜನೇಯ ದೇವರಿಗೆ ಸಾಷ್ಟಾಂಗಗಳನ್ನು ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವ ಗೌರವಾನ್ವಿತ ಹಿರಿಯರೇ, ಬಂದಿರುವಂಥ ಎಲ್ಲ ಭಕ್ತರೇ, ನಾವು ಇವತ್ತು ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ಹನುಮಗಿರಿಯ ಬ್ರಹ್ಮಕಲಶದ ಈ ಶುಭ ಸಂದರ್ಭದಲ್ಲಿ ಇದೊಂದು ಶ್ರೇಷ್ಠ ಕಾರ್ಯ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಅಯೋಧ್ಯೆಯಿಂದ ತರುವಂಥ ಜ್ಯೋತಿಗೆ ಇಲ್ಲಿಂದ ಚಾಲನೆ ಸಿಕ್ಕಿದೆ. ನಾನು ಹಾಗೂ ಹಿರಿಯರಾದ ನನ್ನ ಮಾರ್ಗದರ್ಶಕರಾಗಿರುವಂಥ ರಂಗಮೂರ್ತಿ ಅವರು ಅತ್ಯಂತ ಪ್ರೀತಿಯಿಂದ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ಈ ಒಂದು ಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಯಾತ್ರೆಯು ಈ ಕ್ಷೇತ್ರದಿಂದ, ಈ ಆಂಜನೇಯನ ಕ್ಷೇತ್ರದಿಂದ ಹೊರಟಂಥ ಯಾತ್ರೆ ಅಯೋಧ್ಯೆಯವರೆಗೆ ಹೋಗಿ ಅಲ್ಲಿಂದ ಜ್ಯೋತಿಯೊಂದಿಗೆ ಬಂದು ಈ ಒಂದು ಕ್ಷೇತ್ರದ, ಈ ಪರಿಸರದ ಈ ಜಿಲ್ಲೆಯ ಎಲ್ಲ ಮನೆಗಳಿಗೆ ಜ್ಯೋತಿ ಹೋಗಿ ಎಲ್ಲರಿಗೆ ಸುಖ, ಸಂತೋಷ, ನೆಮ್ಮದಿಯನ್ನು ಕೊಡಲಿ ಅಂತ ಹೇಳುವಂಥ ಭಾವನೆಯೊಂದಿಗೆ ನಾವು ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಈ ಒಂದು ರಥಯಾತ್ರೆಯು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸಿ ಶುಭವನ್ನು ಹಾರೈಸ್ತೇನೆ. ಬಂಧುಗಳೇ, ಒಂದು ರಥಯಾತ್ರೆ ಮಾಡುವ ಉದ್ದೇಶ ಭಾಳಷ್ಟು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ. ಹನುಮಗಿರಿಯ ಒಂದು ಬ್ರಹ್ಮಕಲಶ ಒಂದು ದೃಷ್ಟಿಯಲ್ಲಿ ಹನುಮದೇವರ ಆ ಕ್ಷೇತ್ರದಿಂದಾಗಿ ಇಡೀ ಜನಸಮುದಾಯಕ್ಕೆ ಒಳ್ಳೆಯದಾಗ್ತದೆ. ಅಂಥ ಸಂದರ್ಭದಲ್ಲಿ ಅಯೋಧ್ಯೆಯಿಂದ ಹಾಗೂ ಅಂಜನಾದ್ರಿಯಿಂದ ತರುವಂಥ ಜ್ಯೋತಿಯ ಮುಖಾಂತರ ಆ ಜ್ಯೋತಿ ಮನೆಗಳ ಬೆಳಕು ನೀಡಿ ಮನೆಯನ್ನು ಉದ್ಧಾರ ಮಾಡ್ತದೆ. ನಾವು ಯಾವುದೇ ಬೆಳಕು ಅಥವಾ ಜ್ಯೋತಿ ಅಂತ ಹೇಳಿದರೆ ನಾನು ತಿಳ್ಕೊಂಡ ಹಾಗೆ ಆ ದೇವರಿಗೆ ಒಂದು ಮಧ್ಯದಲ್ಲಿರುವಂಥ ಸಾಧನ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಯಿಂದ ದೇವರು ಇರ್ತಾರೆ, ನಾವು ದೇವರಿಗೆ ಪ್ರಾರ್ಥನೆ ಮಾಡಿದ್ದು ಅದು ದೇವರಿಗೆ ತಲುಪಬೇಕಾದ್ರೆ ಮಧ್ಯದಲ್ಲಿ ದೀಪ ಇರಬೇಕಂತೆ, ಜ್ಯೋತಿ ಇರಬೇಕಂತೆ. ಆ ಪ್ರಕಾರ ಅದಕ್ಕೆ ಒಂದು ಜ್ಯೋತಿಗೆ ಒಂದು ಅದ್ಭುತವಾದ ಒಂದು ಶಕ್ತಿ ಇರ್ತದೆ. ಯಾವುದೇ ಪ್ರಾರ್ಥನೆ ಅದು ನಾವು ಬೆಳಗ್ಗೆ ಎದ್ದು ಪ್ರಥಮವಾಗಿ ದೀಪವನ್ನು ದೇವರಿಗೆ ಕೊಟ್ಟು ಮತ್ತೆ ಪ್ರಾರ್ಥನೆ ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ ದೇವರು ಆಲಿಸಬೇಕಾದ್ರೆ, ದೇವರು ನಮ್ಗೆ ಒಳ್ಳೇದು ಮಾಡಬೇಕಾದ್ರೆ ಮಧ್ಯದಲ್ಲಿ ದೀಪ ಇರಬೇಕಂತ ಒಂದು ನಾವು ತಿಳ್ಕೊಂಡಂಥ ವಿಚಾರ. ಇವತ್ತು ಆ ಜ್ಯೋತಿಯನ್ನು ಅಷ್ಟು ದೂರದಿಂದ ಇವತ್ತು ಈ ವಾಹನದಲ್ಲಿ, ಈ ಬಸ್ಸಿನಲ್ಲಿ ಅಲ್ಲಿಯವರಿಗೆ, ಅಯೋಧ್ಯೆಯವರಿಗೆ ನಮ್ಗೆ ಗೊತ್ತಿದೆ, ನನ್ನ ಲೆಕ್ಕದಲ್ಲಿ ಇವತ್ತು 22ನೇ ತಾರೀಕು, 27 ತಾರೀಕು ಆದರೆ 5 ದಿನ ಅಲ್ಲಿ ವಾಹನ ಯಾತ್ರೆ ಮಾಡಬೇಕು. ಅತ್ಯಂತ ಕಷ್ಟದಿಂದ ಅಲ್ಲಿಂದ ಜ್ಯೋತಿ ತಂದು ಈ ಪರಿಸರದ 28 ಜಿಲ್ಲೆಗಳಲ್ಲಿ ತಾವು ಹೇಳಿದಾಗೆ ಎಲ್ಲ 28 ತಾಲೂಕುಗಳಿಗೆ ಎಲ್ಲ ಹೋಗಿ ಆ ಜ್ಯೋತಿ ಮನೆಗೆ ಒಂದು ಮುಟ್ಟಿಸುವ ಪ್ರಯತ್ನ ಮಾಡುತ್ತಿರುವುದು ಬಹಳಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ಬರುವಂಥ ಹನುಮಗಿರಿಯ ಬ್ರಹ್ಮಕಲಶ ಅದ್ಧೂರಿಯಿಂದ ನಡೆಯಲಿ. ಆ ಪ್ರಕಾರ ಈ ಜನಸಮುದಾಯಕ್ಕೆ, ಇಡೀ ಸಮಸ್ತ ಬಾಳಿ ಪುತ್ತೂರಿಗಲ್ಲದೆ ಇಡೀ ನಾಡಿನ ಸಮಸ್ತ ಜನರಿಗೆ ಆ ಮೂಲಕ ಸನ್ಮಂಗಳ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ, ಇವತ್ತು ನನಗೆ ಹಿರಿಯರೆಲ್ಲ ಸೇರಿ, ಮುರಳಿಯವರಿರ್ಬೋದು ಅಥವಾ ಎಲ್ಲರೂ ಹಿರಿಯರು ನನ್ನನ್ನು ಆಹ್ವಾನಿಸಿ ಈ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿ ನನಗೂ ದೇವರ ಒಂದು ಕೃಪೆಗೆ ಪಾತ್ರರಾಗುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಿಶೇಷವಾಗಿ ಎಲ್ಲರಿಗೆ ನಾನು ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಜೊತೆ ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾಗಿ ಅವಿರತವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನೌಶಾನ ನಮ್ಮ ಸಹೋದರ ಅವರೂ ಇದ್ದಾರೆ. ಅವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ, ಮುಂದೆ ನಮಗೆ ಆಶೀರ್ವಚನ ಇರ್ಬೋದು, ಪ್ರೇರಣಾ ಮಾತುಗಳಿರ್ಬೋದು, ನಮ್ಮೆಲ್ಲ ಕಾರ್ಯಗಳಿಗೆ ಪ್ರೇರಣಾ ಶಕ್ತಿಯಾಗಿರ್ತಕ್ಕಂಥ ರಂಗಣ್ಣ ಅಂದರೆ SR ರಂಗಮೂರ್ತಿಯವರು, ಅವರು ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡ್ತಾಯಿದ್ದಾರೆ. ಆದರಣೀಯ ಭಯಪಡ್ತಾರೆ ಸ್ನೇಹಿತರಾದಂಥ ಪುಷ್ಪರಾಜ್ ಜೈನವರೇ, ಮುಡಿತಾರೆ, ಎಲ್ಲ ಇಲ್ಲಿಯ ಪ್ರಮುಖರೇ, ಶ್ರದ್ಧೆಯ ತಾಯಂದ್ರೆ, ಹನುಮಗಿರಿಯ ಬ್ರಹ್ಮಕಲಶೋತ್ಸವಕ್ಕೆ ದೀಪ ಪ್ರದಾನ ಮಾಡೋದು ದೂರದ ಅಯೋಧ್ಯೆಯಿಂದ. ಅಯೋಧ್ಯೆ ಹೇಳಿದ ತಕ್ಷಣ 500 ವರ್ಷಗಳ ಹೋರಾಟದ ನೆನಪು ಮಾಡಿಕೊಡಬೇಕು. ಅಯೋಧ್ಯೆನ ಪೂರ್ತಿ ನೆಲಸಮ ಮಾಡಿ ಬೇರೆ ರೀತಿಯ ಕಟ್ಟಡವನ್ನು, ತಥಾಕಥಿತ ಕಟ್ಟಡವನ್ನು ಕಟ್ಟಿದರು.
ತುಂಬ ಹೋರಾಟಗಳು ನಡೆಯಿತು, ಲಕ್ಷಾಂತರ ಜನ ಪ್ರಾಣ ತೆತ್ತರು. ಇತ್ತೀಚೆಗೆ ಸ್ವಾತಂತ್ರ್ಯ ನಂತರ ನಡೆದಂಥ ಹೋರಾಟದಲ್ಲಿ ನಮಗೂ ಅನೇಕರಿಗೆ ಅದರಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಕ್ಕಿತ್ತು. ನಾವುಗಳು ಕೂಡ ಅಯೋಧ್ಯೆಗೆ ಹೋಗಿದ್ದೆವು, ಎಲ್ಲ ಕರಸೇವೆಯಲ್ಲಿ ಭಾಗವಹಿಸಿದ್ದೆವು. ಸಾಕಷ್ಟು ಹೊಡೆತ ತಿಂದು ಸಾಕಷ್ಟು ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಕೆಲಸ ಮಾಡಿ ಬಂದವರಿದ್ದಾರೆ. ಇವತ್ತು ಸುದೈವವಶಾತ್ ಅಯೋಧ್ಯೆ ಭವ್ಯವಾದಂಥ ಶ್ರೀರಾಮನ ಮಂದಿರ ನಿರ್ಮಾಣ ಆಗಿದೆ. ನಾವೆಲ್ಲರೂ ಜೀವನದಲ್ಲಿ ಒಂದು ಸಲ ಹೋಗಿ ಶ್ರೀರಾಮನ ದರ್ಶನ ಮಾಡಿಕೊಂಡು ಬರಬೇಕಾದಂಥ ಒಂದು ಅಗತ್ಯ ಇದೆ. ಅಲ್ಲಿಂದ ಪ್ರೇರಣೆ ಪಡ್ಕೊಳ್ಳುವಂಥ ಅನೇಕ ಸಂಗತಿಗಳಿದೆ. ಇವತ್ತು ಹನುಮಗಿರಿ ಬ್ರಹ್ಮಕಲಶದ ಸಂದರ್ಭದಲ್ಲಿ ಇಲ್ಲಿಗೆ ಜ್ಯೋತಿ ಅಯೋಧ್ಯೆಯಿಂದ ಬರಬೇಕು ಎಂದು ಸಂಕಲ್ಪ ಮಾಡಿದರು. ಹಾಗೆ ಇವತ್ತು ಬಸ್ಸಿಗೆ ಚಾಲನೆ ಸಿಕ್ಕಿದೆ. ನಮ್ಮ 5-6 ಜನ ಕಾರ್ಯಕರ್ತರು ಹೋಗೋರಿದ್ದಾರೆ. 4-5 ದಿನ ಸುಮಾರು 2,500 ಕಿಲೋಮೀಟರ್ ಪ್ರಯಾಣ ಮಾಡಿ ಅಲ್ಲಿಯ ಅಯೋಧ್ಯೆಯ ಜ್ಯೋತಿಯನ್ನು, ಶ್ರೀರಾಮನ ಜ್ಯೋತಿಯನ್ನು ತಗೊಂಡು ಬರ್ತಾ ವಾಪಸ್ ಕರ್ನಾಟಕದ ಗಂಗಾವತಿಯ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಆಂಜನೇಯನ ಬೆಟ್ಟದ ಒಂದು ಜ್ಯೋತಿಯನ್ನು ಇದಕ್ಕೆ ಸೇರಿಸಿಕೊಂಡು ಅದೆರಡೂ ತಗೊಂಡು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಅದನ್ನು ಉಳಿಸಿ ಹನುಮಗಿರಿಯಲ್ಲಿ ಆ ಮೂಲಕ ಸುತ್ತಮುತ್ತಲು ಇರತಕ್ಕಂಥ ಒಂದು 60 ಗ್ರಾಮಗಳಿಗೂ ಕೂಡ ಆ ಜ್ಯೋತಿಯನ್ನು ತಗೊಂಡು ಹೋಗುವಂಥ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಬೇಕು. ಒಂದು ಧರ್ಮ ಉಳಿಬೇಕು, ಒಂದು ರಾಷ್ಟ್ರ ಉಳಿಬೇಕು. ಇದು ಉಳಿಬೇಕಾದ್ರೆ ಎಲ್ಲ ರೀತಿಯಲ್ಲಿಯೂ ಸತತವಾದಂಥ ಪ್ರಯತ್ನ ಅವಶ್ಯಕತೆ ಇರ್ತದೆ. ಇದೇನು ಸುಲಭವಾಗಿ ಆಗೋದಿಲ್ಲ. ಯಾಕೆಂದರೆ ಜಗತ್ತು ಇವತ್ತು ನಮ್ಮನ್ನು ನೋಡ್ತಾ ಇರ್ತದೆ. ನಮಗೆ ನೂರಾರು ಸಾವಿರಾರು ವರ್ಷಗಳಿಂದ ನಮ್ಮ ಮೇಲೆ ಆಘಾತಗಳು ನಡೀತಾನೆ ಇದ್ದಾವೆ. ಆದರೂ ನಮ್ಮ ಧರ್ಮ ಉಳಿದಿದೆ. ಯಾಕೆ ಅಂದರೆ ನಾವು ಆಗಾಗ ಈ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಮತ್ತೆ ಎಚ್ಚೆತ್ತು ನಿಲ್ತೇವೆ, ಹೋರಾಟ ಮಾಡ್ತೇವೆ. ನಮ್ಮ ವಿರೋಧಿಗಳಿಗೂ ನಾವು ಸರಿಯಾದಂಥ ಒಂದು ಪಾಠವನ್ನು ಕಲಿಸ್ತೇವೆ. ಇವತ್ತು ಆ ಶಕ್ತಿ ಹಿಂದೂ ಸಮಾಜಕ್ಕೆ ಬಂದಿದೆ. ಶ್ರೀರಾಮನ ಒಂದು ಪ್ರಬಲವಾದಂಥ ಆಶೀರ್ವಾದ ನಮಗೂ ಇದೆ. ಶ್ರೀರಾಮನ ಜ್ಯೋತಿಯನ್ನು ತಂದು, ಹನುಮನ ಜ್ಯೋತಿಯನ್ನು ತಂದು ನಮಗೆ ಇಲ್ಲಿ ಹನುಮಗಿರಿಯ ಒಂದು ಕ್ಷೇತ್ರ ತುಂಬ ವಿಜೃಂಭಣೆಯ ಬ್ರಹ್ಮಕಲಶ ಆಗಲಿ, ಆ ಮೂಲಕ ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬಲಿ, ಪ್ರೇರಣೆ ತುಂಬಲಿ ಅಂತ ಹೇಳುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ನನ್ನೆರಡು ಮಾತು ಮುಕ್ತಾಯಗೊಳಿಸ್ತೀನಿ. ಸಮಯ ಮೀರ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಹೇಳ್ತಾ, ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಕೋಟಿ ರಾಮತಾರಕ ಜಪಯಜ್ಞವೂ ನಡೀತಾ ಇದೆ. ಪುತ್ತೂರು ತಾಲೂಕಿನ ವಿವಿಧ ಧಾರ್ಮಿಕ ಕೇಂದ್ರಗಳ ಮುಖಾಂತರ ಈ ರಾಮತಾರಕ ಮಂತ್ರ ಈಗಾಗಲೇ ಜಪದ ಕಾರ್ಯಗಳು ನಡೀತಾ ಇದೆ ಅಂತ ಹೇಳುವಂಥ ಮಾಹಿತಿಯನ್ನು ಕೊಡ್ತಾ ಈ ಕಾರ್ಯಕ್ರಮದ ಕೊನೆಯ ಅಂಕಕ್ಕೆ ಬರ್ತಾ ಇದ್ದೇವೆ. ಅದಕ್ಕೋಸ್ಕರ ಧನ್ಯವಾದ ಸಮರ್ಪಣೆಗೆ ಶ್ರೀ ಕ್ಷೇತ್ರದ ಹರಿಪ್ರಸಾದ್ ಅವರು ನಮ್ಮಲ್ಲಿ. ಹರಿ ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿಯ ಬ್ರಹ್ಮಕಲಶೋತ್ಸವದ ಶ್ರೀರಾಮ ಹನುಮ ಜ್ಯೋತಿ ರಥಯಾತ್ರೆಯ ಚಾಲನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನೆಲಪಾಲ್ನ ಈ ವೀರಾಂಜನೇಯ ಸನ್ನಿಧಿಯಿಂದ ರಥ ಹೊರಡ್ತಾ ಇದೆ. ಇದಕ್ಕೆ ಅನುವು ಮಾಡಿಕೊಟ್ಟಂತಹ ಕ್ಷೇತ್ರದ ಆಡಳಿತ ಮಂಡಳಿಗೂ ಕೂಡ ಧನ್ಯವಾದವನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರರಿದ್ದಾರೆ, ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು. ಸೇರಿರ್ತಕ್ಕಂತಹ ಎಲ್ಲ ಸಮಿತಿಯ ಹಾಗೂ ಬ್ರಹ್ಮಕಲಶೋತ್ಸವದ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ ಎಲ್ಲ ಭಕ್ತರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸುಗಮವಾಗಿ ಹೊರಡಬೇಕಿದ್ರೆ ಸಂಪೂರ್ಣ ಪೂಜೆಯನ್ನು ನೆರವೇರಿಸಿಕೊಟ್ಟಂತಹ ಅರ್ಚಕರಿಗೂ ಕೂಡ ಧನ್ಯವಾದವನ್ನು ತಿಳಿಸಲಿಕ್ಕೆ ಇಚ್ಛೆಪಡ್ತೇನೆ. 5 ಸಲ ರಾಮತಾರಕ ಮಂತ್ರವನ್ನು ಈಗ ಹೇಳಲಿಕ್ಕಿದೆ. ಎಲ್ಲರೂ ಕೂಡ ಒಟ್ಟಿಗೆ ಉಚ್ಚರಿಸುವ. ಮೊದಲನೇ ಸಲ ಅವರು ಹೇಳಿಕೊಡ್ತಾರೆ, ನಂತರ ಎಲ್ಲರೂ ಕೂಡ ಒಟ್ಟಿಗೆ ಹೇಳೋದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.